E10 E20 2000 ಆಕ್ಚುಲಿ ಎಥೆನಾಲ್ ಎನ್ನುವುದು ಎಥೆನಾಲ್ ಎನ್ನುವ ಕಾನ್ಸೆಪ್ಟ್ ಏನಿದೆ ಅದು ಕಬ್ಬು ಮತ್ತೆ ಮೆಕ್ಕೆಜೋಳ ಇಂತಹ ವಸ್ತುಗಳ ಇದರಿಂದ ಮಾಡುವಂಥದ್ದು, ಧಾನ್ಯಗಳಿಂದ ಮಾಡುವಂತಹದ್ದು. ಎಥೆನಾಲ್ ಅಂದ್ರೆ ಧಾನ್ಯಗಳಿಂದ ಮಾಡುವಂಥದ್ದು. ಅದೇನು ಕ್ರೂಡ್ ತರ ಭೂಮಿ ಅಡಿನೇ ತೆಗಿಬೇಕು ಅಂತ ಇಲ್ಲ, ಅದು ಕೃಷಿಯಿಂದ ಬರುವಂತಹದ್ದು. ಕೃಷಿಗೆ ಕೂಡ ಒಂದು ಇಷ್ಟು ಸಹಕಾರ ಆಗ್ಬೋದು ಅಂತ. ಹೌದೌದು, ಈಗ ನಮ್ಮಲ್ಲಿ ಇದೆ. ಎಥೆನಾಲ್ ಅಂದ್ರೆ ಈ ಡಿಸ್ಟಿಲರಿಗಳಲ್ಲಿ ಒಂದು ರೀತಿ ಆಲ್ಕೋಹಾಲ್ ಇದ್ದಾಗೇನೆ ಅದು. ಎಥೆನಾಲ್ ಅಂದ್ರೆ ಒಂದು ರೀತಿ ಆಲ್ಕೋಹಾಲ್ ಇದ್ದಾಗೇನೆ ಅದು ಡಿಸ್ಟಿಲರಿಯಲ್ಲಿ ತಯಾರಾಗುವಂತದ್ದು. ಪೆಟ್ರೋಲ್ ನೋಡಿ 2003ರಲ್ಲಿ ಎಥೆನಾಲ್ ಒಂದು ಪ್ರಾರಂಭ ಮಾಡಿದ್ದು 2003 ಭಾರತದಲ್ಲಿ. ಆಮೇಲೆ ಪ್ರಾರಂಭದಲ್ಲಿ 5% ಇಟ್ರು, ಆಮೇಲೆ 10 ಇಟ್ರು, ಆಮೇಲೆ 15ಕ್ಕೆ ಹೋದ್ರು, ಈಗ 20ಕ್ಕೆ ಹೋದ್ರು. ಆಕ್ಚುಲಿ 2030ರಲ್ಲಿ 20% ತರಬೇಕು ಅನ್ನೋ ಯೋಚನೆಗಳಿತ್ತು. ಅಷ್ಟು ಈಗ ಕಬ್ಬಿಂದ ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟು ಕಬ್ಬು ಉತ್ಪಾದನೆ ಹೌದು ಮಾಡ್ತಾರೆ, ಕಬ್ಬು ಉತ್ಪಾದನೆ ಇದೆ, ಆಮೇಲೆ ಮೆಕ್ಕೆಜೋಳ ಉತ್ಪಾದನೆಯಿಂದೆಲ್ಲ ಮಾಡ್ತಾರೆ. ಆದ್ರೆ ಸಮಸ್ಯೆಗಳು ಏನಾಗಿದೆ ಅಂದ್ರೆ ಈಗ ನಾವು E20 ಗುಡ್ ಫಾರ್ ಇಂಡಿಯಾ, ನಾಟ್ ಗುಡ್ ಫಾರ್ ಕನ್ಸ್ಯೂಮರ್ ಅಂತ ಹೇಳ್ತಾರೆ. ಕನ್ಸ್ಯೂಮರ್ಗೆ ಒಳ್ಳೇದಲ್ಲ, ದೇಶಕ್ಕೆ ಅವರು ಹೇಳಿದಾಗ ಹಳೆಯ ವಾಹನಗಳಿಗೆ ಕೆಲವು ಒಂದು ರೀತಿ ಎಕ್ಸ್ಪೆರಿಮೆಂಟಲ್ ಆಗಿ. ಈಗ ಬ್ರೆಜಿಲ್ ಅಲ್ಲಿ 20% ಇದೆ, ಮುಂದುವರಿದ ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲಿ 10% ಇರುವಂತದ್ದು, 20% ಇಲ್ಲ. ಯಾಕಂದ್ರೆ ಇದನ್ನು ಎಕ್ಸ್ಪೆರಿಮೆಂಟಲ್ ಆಗಿ ಸ್ಟಾರ್ಟ್ ಮಾಡಿದವರು. ಒಂದು ಎಕ್ಸ್ಪೆರಿಮೆಂಟ್ ಮಾಡುವ, ಯಶಸ್ವಿ ಆಗ್ತದೆ ಅನ್ನುವಂಥದ್ದು. ಎಕ್ಸ್ಪೆರಿಮೆಂಟ್ ಅಂತ ಮಾಡ್ಲಿಕ್ಕೆ ಹೊರಟು ಅದು ಸಂಪೂರ್ಣವಾಗಿ ಈಗ ಒಂದು ಆಪರೇಷನ್ ಮಾಡ್ಲಿಕ್ಕೆ ಹೋಗುವಾಗ ಸ್ವಲ್ಪ ಆಪರೇಷನ್ ಮಾಡು ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಪರೇಷನ್ ಮಾಡಿದ್ರೆ ಆಗುವಂತದ್ದು. ಯಾಕಂದ್ರೆ ಎಥೆನಾಲ್ ಬ್ಲೆಂಡಿಂಗ್ ಮಾಡಿ ಈಗ 2-3 ವಿಚಾರಗಳಿದೆ. ಒಂದು ವಿಚಾರ ಹೇಳಿದ್ರು, ಎಥೆನಾಲ್ ಇಂದ ಕೊರೋಷನ್ ಆಗಬಹುದು ಅಂತ. ಒಳ್ಳೆ ಮಾತು. ಯಾಕಂದ್ರೆ ಎಥೆನಾಲ್ ಅನ್ನ ಏನು ಮಿಕ್ಸ್ ಮಾಡ್ತಾರೆ ಟರ್ಮಿನಲ್ಗಳಲ್ಲಿ, 20% ಎಥೆನಾಲ್ ಬರ್ತದೆ, 80% ಪೆಟ್ರೋಲ್ ಬಂದು ಮಿಕ್ಸ್ ಆಗುವಾಗ ವಾಸ್ತವವಾಗಿ ಎಥೆನಾಲ್ ಟ್ಯಾಂಕ್ ಅಲ್ಲಿ ಇದ್ದಾಗ ಎಥೆನಾಲ್ ಇನ್ಹಿಬಿಟರ್ ಅಂತ ಇದೆ, ಅದು ಅನ್ನು ಉಪಯೋಗ ಮಾಡ್ತಾರ ಇಲ್ಲೋ ಅಂತ ಪ್ರಶ್ನೆ. ಎಥೆನಾಲ್ ಇನ್ಹಿಬಿಟರ್ ಅಂತ ಇದ್ರೆ ಹಾಕಿದ್ರೆ ನಮಗೆ ಎಥೆನಾಲ್ ಹಾಕಿದ್ರೆ ನಮ್ಮ ಟ್ಯಾಂಕ್ಗಳಲ್ಲಿ ಸಮಸ್ಯೆಗಳು ಬರೋದಿಲ್ಲ. ಈಗ ನೋಡಿ, ಇವತ್ತು ಕೇಜ್ರಿವಾಲ್ ಅವರು ಅದರ ಬಗ್ಗೆ ಅದನ್ನೇ ನ್ಯಾಷನಲ್ ಇಶ್ಯೂ ಆಗಿ ಮಾತಾಡ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಒಂದು 6 ಕಂಪನಿಗಳಿಗೆ ಸರ್ಕಾರ ಹೇಳಿದೆ ನೀವು ಎಥೆನಾಲ್ 20 ಸರಿ ಇದೆ ಅಂತ ಹೇಳಿ. ಅದ್ರಲ್ಲಿ 6ರಲ್ಲಿ 3 ಕಂಪನಿಯವರು ಮಾತಾಡಿದ್ದಾರೆ ಮತ್ತು 3 ಕಂಪನಿಯವರು ಮಾತಾಡೋದಿಲ್ಲ. ಅದು 3 ಕಂಪನಿಯವರು 20ಗೆ ಸರಿ ಇದೆ ಅಂತ ನೀವು ಹೇಳ್ತೀರಿ, ಆದ್ರೆ ವೆಹಿಕಲ್ ಮ್ಯಾನುವಲ್ ಅಲ್ಲಿ 10% ಅಂತ ನೀವು ಮೆನ್ಷನ್ ಮಾಡ್ತೀರಿ ಅಂತ ಹೇಳಿ. ಅದು ವೆಹಿಕಲ್ ಮ್ಯಾನುವಲ್ ಅಲ್ಲೂ 20% ಅಂತ ಅವರು ಮೆನ್ಷನ್ ಮಾಡಬೇಕು. ಮ್ಯಾನುವಲ್ ನೋಡಿ, ನಾನು ಹೇಳಿದ 2003ರಲ್ಲಿ ಎಥೆನಾಲ್ ಪ್ರಾರಂಭ ಮಾಡಿದಾಗ 3% ಮಾಡಿದ್ರು, 5% ಮಾಡಿದ್ರು, 10 ಮಾಡಿದ್ರು, ಅಚಾನಕ್ ಆಗಿ 20 ಮಾಡಿಬಿಟ್ರು ಎಲ್ಲ ಕಡೆ. ಈಗ ಕೆಲವರು ನಾವು ವಿಚಾರಗಳನ್ನ ಮಾಧ್ಯಮಗಳ ಚರ್ಚೆ ಮಾಡುದು, E20ಗೆ ಹೋಗೋರು ಹೋಗಿ ನಾರ್ಮಲ್ ಪೆಟ್ರೋಲಿಗೆ ಹೋಗೋರು ಹೋಗಿದ್ದೆ. ನಾರ್ಮಲ್ ಪೆಟ್ರೋಲ್ ಎಲ್ಲೂ ಇಲ್ಲ. E20 ಹಾಕಿದ್ದೆ. ಒಂದು ವೇಳೆ ಯಾವ್ದಾದ್ರು ಪೆಟ್ರೋಲಿಯಂ ಸಂಸ್ಥೆಗಳು ಅಥವಾ ಪೆಟ್ರೋಲ್ ಪಂಪ್ಗಳು E20 ಇಲ್ಲದ ಮಾರಾಟ ಮಾಡಿದ್ರೆ ಅದಕ್ಕೆ ತೆರಿಗೆಯನ್ನು ಸರ್ಕಾರ ವಿಧಿಸುತ್ತದೆ. ಉತ್ತರ ಭಾರತದಲ್ಲಿ ಮಾತ್ರ E20 ಸಿಗ್ತಾ ಇದೆ, ನಮ್ಮ ದಕ್ಷಿಣ ಭಾರತದಲ್ಲಿ ಇನ್ನೂ ಬರಬೇಕಷ್ಟೇ ಅಂತಕ್ಕಂಥ ವಿಚಾರ. ಅಂದ್ರೆ ನಮ್ಗೀಗ ದಕ್ಷಿಣ ಭಾರತದಲ್ಲೂ ಕೂಡ E20 ಆಗಿ ಎಥೆನಾಲ್ ಮತ್ತೆ ಸ್ಪೀಡ್ ಅಲ್ಲಿ ಈ ಎಥೆನಾಲ್ ಮಿಕ್ಸ್ ಆಗ್ತಾ ಎಲ್ಲ ಒಂದೇ ನೋಡಿ, ಸ್ಪೀಡ್ ಇರ್ಬೋದು, ಪವರ್ ಇರ್ಬೋದು, ಬೇರೆ ಯಾವ್ದು ಇರ್ಬೋದು, ಅದೆಲ್ಲ ಅಡಿಟಿವ್ಸ್ ಗಳು, ಅದು ಪವರ್ ಬೂಸ್ಟರ್ಗಳು. ಅದಕ್ಕೆ ಅದರ ಒರಿಜಿನಲ್ ಕಂಟೆಂಟ್ಸ್ ಪೆಟ್ರೋಲ್ ಕಂಟೆಂಟ್ಸ್ ಅಲ್ಲಿ ಎಥೆನಾಲ್ ಇದ್ದೇ ಇರ್ತದೆ. ಪೆಟ್ರೋಲ್ ಎನ್ನುವುದು ಬೇಸಿಕ್ ಇರುವಂತಹದ್ದು. ಪೆಟ್ರೋಲ್ ನ ಸಾಂದ್ರತೆ ಇರೋದು 720 ಮೇಲೆ ಇರ್ತದೆ, ಆದ್ರೆ ನಿಮ್ಮ ಎಥೆನಾಲ್ ನ ಸಾಂದ್ರತೆ 790 ಇರ್ತದೆ. ನೀವು ನೋಡಿರ್ಬಹುದು, ಈಗ ಕೆಲವು ಬೈಕ್ಗಳು ಮನೆಯಲ್ಲಿ 10 ದಿವಸ ನಂತರ ನಿಂತು ಎನ್ನ ಬೈಕ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ. ಯಾಕೆ ಸ್ಟಾರ್ಟ್ ಆಗ್ತದೆ ಅಂದ್ರೆ 790 ಸಾಂದ್ರತೆ ಹೆಚ್ಚಾದಾಗ ಬಹುಶಃ ಎಥೆನಾಲ್ ನ ಸ್ವಲ್ಪ ಭಾಗ ಕೆಳಗೆ ಬಂದು ನಿಲ್ಲುವಂತ ಸಾಧ್ಯತೆಗಳಿದೆ. ಹಾಗಾದ್ರೆ ಸರ್, ಈಗ ಗ್ರಾಹಕರಾಗಿ ನಾವು ಅದನ್ನು ಆಯ್ಕೆ ಮಾಡಬೇಕಾ ಬೇಡ? ಅಲ್ಲ, ಬೇರೆ ಆಪ್ಷನ್ ಇಲ್ಲ. ಅದು ಹೌದೌದು, ನೀವು ಒಳಗೆ ಅಲ್ಲಿ ಹೋಗಿ ಹೋಟ್ಲಿಗೆ ಹೋಗಿ ಬರೀ ನೀರು ದೋಸೆ ಇದ್ದಾಗ ನನಗೆ ಮಸಾಲೆ ದೋಸೆ ಕೊಡಿ, ತುಪ್ಪದ ದೋಸೆ ಕೇಳುವ ಹಾಗಿಲ್ಲ, ನೀರು ದೋಸೆ ತಿನ್ಬೇಕು. ಕುತೂಹಲದ ಪ್ರಶ್ನೆ, ಈ ಒಂದು ಎಥೆನಾಲ್ ಬಳಕೆ ಬಂದ ಬಳಿಕ ಸರ್ಕಾರ ಇನ್ನೊಂದು ಕಾಯ್ದೆಯನ್ನ ಜಾರಿ ಮಾಡುತ್ತೆ. ಏನಂತಂದ್ರೆ, ನಗರ ಪ್ರದೇಶಗಳಲ್ಲಿ ಒಂದು ವಾಹನವನ್ನ ತಗೊಂಡ ನಂತರ 15 ವರ್ಷಗಳ ಬಳಿಕ ಅದನ್ನ ನೀವು ಸ್ಕ್ರಾಪ್ಗೆ ಹಾಕಬೇಕು. ಇದಕ್ಕೆ ಮತ್ತೆ ಅದಕ್ಕೆ ಏನಾದ್ರೂ ಲಿಂಕ್ ಇದೆ? ವಾಹನದ ಯಂತ್ರಗಳ ಒಂದು ಏನು ಆಯಸ್ಸು ಕಡಿಮೆ ಆಗಿದೆ? ಇಲ್ಲ, ಮುಂಬೈಯಲ್ಲಿ ವಾಹನ ದಟ್ಟಣೆಯಿಂದಾಗಿ, ದೆಹಲಿಗಳಲ್ಲಿ ಎಲ್ಲ ವಾಹನ ದಟ್ಟಣೆಯಿಂದಾಗಿ ಇದನ್ನ ಮಾಡಿದ್ದಾರೆ, ದಟ್ಟಣೆಯನ್ನ ಮತ್ತೆ ಪರಿಸರದಕ್ಕಾಗಿ. ಮತ್ತೆ ಮಂಗಳೂರಿನಲ್ಲೆಲ್ಲ 15 ವರ್ಷ ನಂತರ ಅದನ್ನು ಮತ್ತೆ ರಿನ್ಯೂವಲ್ ಫಿಟ್ನೆಸ್ 2ನೇ ದರ್ಜೆ ನಗರಲ್ಲಿ ಓಡಿಸ್ತಾರೆ. ಸಿಟಿಯಲ್ಲಿ ಅಂದ್ರೆ ಹಂತವಾಗಿ ಇದನ್ನ ಹಿಂತೆಗೆದುಕೊಳ್ಳುವಂತ ಎಥೆನಾಲಿಗೂ ಅದಕ್ಕೆ ಯಾವುದೇ ಸಂಬಂಧಗಳಿಲ್ಲ. ಎಥೆನಾಲ್ ಎಂದು ಸ್ವಾವಲಂಬಿ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ಸ್ವಾವಲಂಬಿ ಒಂದು ಭಾರತ. ಯಾಕಂದ್ರೆ ಒಂದು ಕಡೆ ಆರೋಪ ಬರ್ತಾ ಇದೆ, ಎಥೆನಾಲ್ ಮಿಶ್ರಣದಿಂದ ನಮ್ಮ ವಾಹನಗಳು ಬ್ರೇಕ್ ಡೌನ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣ ಇವತ್ತು ಬಹಳಷ್ಟು ಚರ್ಚೆಗಳಿಲ್ಲ. ಇದಕ್ಕೆ ಪೂರಕವಾಗಿ ಎಲ್ಲಿಯಾದ್ರೂ ಸರ್ಕಾರ ಇದನ್ನ ಒಂದು ಸಮರ್ಥಿಸಿಕೊಳ್ಳುವ ನಿಟ್ಟಿನಲ್ಲಿ, ಎಥೆನಾಲ್ ಸಮರ್ಥಿಸಿಕೊಳ್ಳುವ ನಿಟ್ಟಿನಲ್ಲಿ 15 ವರ್ಷದ ಒಂದು ಏನೋ ವಾಹನಕ್ಕೆ
ಗರಿಷ್ಠ ಒಂದು ಆಯಸ್ಸನ್ನ ಕೊಟ್ಟಿತಾ ಹಾಗೇನಿಲ್ಲ, ಅಂತದ್ದು ಸಂದೇಹ ಹಾಗೇನಿಲ್ಲ. ಜನರಲ್ಲಿ ಅದಕ್ಕೆ ಯಾವುದೇ ಸಂಬಂಧಗಳಿಲ್ಲ. ಎಥೆನಾಲ್ ಇಂದಾಗಿ ಮೈಲೇಜ್ಗಳು ಸ್ವಲ್ಪ ಕಡಿಮೆ ಆಗಿದೆ ಎನ್ನುವಂಥದ್ದು ಕೆಲವು ಮಾತುಗಳು, ಅದು ಸತ್ಯ ಸುಳ್ಳು ಗೊತ್ತಿಲ್ಲ. ಆದ್ರೆ ಎಥೆನಾಲ್ ಇಂದಾಗಿ ಪುಲ್ಲಿಂಗ್ ಕಡಿಮೆ ಆಗಿ ಸ್ವಲ್ಪ ಯಂತ್ರಗಳು ಹಾಳಾಗೋದು ಅದಂತೆ ಯಂತ್ರಗಳು ಯಾವುದು ಹಾಳಾಗೋದಿಲ್ಲ. ಸರ್ಕಾರ ಏನೋ ತುಂಬಾ ಅರ್ಜೆಂಟಲ್ಲಿ ತರಾತುರಿ ಅಲ್ಲ ತರಾತುರಿ ಏನು ಗೊತ್ತಾ, ಇಂಟ್ರೆಸ್ಟಿಂಗ್ ಏನಂದ್ರೆ ಕ್ರೂಡ್ ಆಯಿಲ್ಗಳು ಹೊರಗಿಂದ ನಾವು ಆಮದು ಮಾಡುವಾಗ ದುಬಾರಿ ಆಗ್ತದೆ ಎನ್ನುವಂತ ಕಾರಣಕ್ಕಾಗಿ ನಾವು ಎಥೆನಾಲ್ ಅನ್ನ ಇಲ್ಲಿ ನಮ್ಮ ದೇಶದಲ್ಲಿ ಸೃಷ್ಟಿ ಮಾಡಬಹುದು. ಈಗ ಬೆಳಗಾವಿಯಲ್ಲಿ ಎಥೆನಾಲ್ಗಳಿದೆ. ಅದ್ರ ಜೊತೆಗೆ ರಾಜಕಾರಣಿಗಳಿಗೆಲ್ಲ ಫ್ಯಾಕ್ಟ್ರಿಗಳಿದೆ ಈಗ ಸಾಧಾರಣ. ಅದನ್ನು ಪುಷ್ ಮಾಡ್ತಿದೆ ಅವರೆಲ್ಲ ಸಾಧಾರಣವಾಗಿ ಎಲ್ಲ ರಾಜಕಾರಣಿಗಳು. ಬೇರೆ ದೇಶಗಳಲ್ಲೆಲ್ಲ ಅದು ಯಶಸ್ವಿ ಆದದ್ದಿದೆಯಾ ಸರ್? ಅಲ್ಲ, ಎಥೆನಾಲ್ ಎಲ್ಲ ಕೆಲವು ದೇಶಗಳಲ್ಲಿ 10% ಇದೆ. ಅದು ಬ್ರೆಜಿಲ್ ಒಂದು ದೇಶದಲ್ಲಿ ಹೆಚ್ಚು ಹೊರತುಪಡಿಸಿದ್ರೆ ಈಗಿನ ನಿಮ್ಮಲ್ಲಿ ಒಂದು ವೆಹಿಕಲ್ ಇಟ್ಕೊಳ್ಳುವ ನಮ್ಮ ದೇಶದಲ್ಲಿ ಏನು ಅಂದ್ರೆ ಫಸ್ಟ್ ಹೋದ ಕೂಡಲೇ ಕೇಳುವಂಥದ್ದು ಮೈಲೇಜ್ ಎಷ್ಟು ಸಿಗುತ್ತದೆ ಒಂದು, ಮತ್ತೆ ಸೆಕೆಂಡ್ ಹ್ಯಾಂಡ್ ವ್ಯಾಲ್ಯೂ ಎಷ್ಟು ಅಂತ ಎರಡನೇದು. ಮೂರನೇದಾಗಿ 15, 20, 25 ವರ್ಷ ಕೆಲವರು ವೆಹಿಕಲ್ಗಳನ್ನು ಓಡಿಸ್ತಾರೆ. ಒಂದು ರೀತಿಯ ತರಾತುರಿಯಲ್ಲಿ ಇವರು ಇದನ್ನ ಪ್ರಾರಂಭ ಮಾಡಿದ್ರು ಅನಿಸ್ತದೆ. ಪೆಟ್ರೋಲ್ ಹಳೆ ವೆಹಿಕಲ್ಗಳಿಗೆ ಸಮಸ್ಯೆ ಬರ್ತದೆ ಅಂತ ಅಲ್ಲ, ಇಂಜಿನಿಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಮತ್ತೆ ಇಂಜಿನಿಗೆ ಯಾವಾಗ ಸಮಸ್ಯೆ ಬರ್ತದೆ ಲಕ್ಷ್ಮೀನಾರಾಯಣ ಅಂದ್ರೆ ಪೆಟ್ರೋಲ್ಗೆ ನೀರು ಮಿಶ್ರಣ ಆಗ್ತದೆ. ಪೆಟ್ರೋಲ್ ಮತ್ತು ನೀರು ಅವರಿಬ್ಬರು ವೈರಿಗಳು. ಪೆಟ್ರೋಲಿಗೆ ನೀರು ಬಿದ್ದರೆ ನೀರು ಹೋಗಿ ಕೆಳಗೆ ನಿಲ್ತದೆ, ಪೆಟ್ರೋಲ್ ಮೇಲೆ ನಿಲ್ತದೆ. ಎಥೆನಾಲ್ ಮತ್ತು ನೀರು ಇಬ್ಬರು ಬಹಳ ಕ್ಲೋಸ್ ಫ್ರೆಂಡ್ಸ್. ಎಥೆನಾಲ್ 20%, 80% ಪೆಟ್ರೋಲ್ ಬಿದ್ದಿದ್ರು ನೀರು ಮಿಕ್ಸ್ ಆದ ಕೂಡಲೇ ಎಲ್ಲ ಪೆಟ್ರೋಲ್ ಅನ್ನು. ಸರ್, ಇನ್ನೊಂದು ಕುತೂಹಲ ಸಂಗತಿ, ನಾವು ಸಾಮಾಜಿಕ ಜಾಲತಾಣ ಕೆಲವೊಬ್ರು ಏನು ತಮ್ಮ ಇಂಜಿನ್ಗಳಿಂದ ಏನು ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ತೆಗೆದು ತೋರಿಸಿದಾಗ ಅಲ್ಲಿ ಪೆಟ್ರೋಲಿನ ಒಂದು ಕಲರ್ ಏನಿದೆ ಅದಕ್ಕೂ ಮತ್ತು ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದ್ದದ್ದು ಕಂಡು ಬಂದಿದೆ. ಇದೇನಂದ್ರೆ ನಮ್ಮದು ಈ ಒಂದು ತೆಂಗಿನೆಣ್ಣೆ ಮಾದರಿ ಇದ್ದದ್ದು ಅವರ ತೋರಿಸ್ತಾ ಇದ್ರು, ಇದೇನು ಪೆಟ್ರೋಲ್ ಅಥವಾ ಖಾಲಿ ಎಥೆನಾಲ್ ಅಂತ. ಇದಕ್ಕೆ ಏನಾದ್ರು ಎಥೆನಾಲ್ ಅದು ಎಕ್ದಮ್ ಬೆಳ್ಳಗಿರ್ತದೆ. ಎಥೆನಾಲ್ ಬೆಳ್ಳಗಿರುವಂತದ್ದು. ಇದರ ಕಲರ್ ಒಂದು ರೀತಿಯಲ್ಲಿ ಗಂದು ಅಲ್ಲ, ಒಂದು ಮೆರೂನ್ ರೀತಿಯಲ್ಲಿ ಹಳದಿ ಕಲರ್ ಅಲ್ಲಿ. ಆದ್ರೆ 80% 20% ಮಿಕ್ಸ್ ಮಾಡಿದಾಗ ಎಥೆನಾಲ್ ಕಲರ್ ಇಲ್ಲ, ಎಥೆನಾಲ್ ಕಲರ್ ಬರೋದಿಲ್ಲ. ಬಹುಶಃ ನೀರು ಮಿಕ್ಸ್ ಆಗಿರೋ ಸಾಧ್ಯತೆಗಳಿದೆ. ಹಾಗಾದ್ರೆ ಅಲ್ಲಿ ಆ ಲೂಪೋಲ್, ಆ ಟ್ಯಾಂಕ್ಗಳ ಪೆಟ್ರೋಲ್ ಬಂಕ್ಗಳ ಟ್ಯಾಂಕ್ಗಳು ಎಲ್ಲೋ ಲೂಪೋಲ್ ಆಗಿ ನೀರು ಬಂದಿರಬೇಕು, ಅಥವಾ ಇವರ ಬೈಕಿನ ಮೇಲ್ಭಾಗದಲ್ಲಿ ಆ ಮುಚ್ಚಳ ಇರುತ್ತೆ ಅದ್ರ ನೀರು ಹೋಗಿರ್ಬೇಕು. ಪೆಟ್ರೋಲ್ ಬೆಳ್ಳಗಿರೋದಿಲ್ಲ. E20 ಪೆಟ್ರೋಲ್ ಬೆಲೆ ಮತ್ತು ನಮ್ಮ ಈ ಸಾಮಾನ್ಯ ಪೆಟ್ರೋಲ್ ಬೆಲೆಗಿಂತ ಕಡಿಮೆ ಇದೆಯಾ, ಹೇಗಿದೆ, ಎಷ್ಟು ವೇರಿಯೇಷನ್? ನೋಡಿ, ಇದು ಒಳ್ಳೆ ಪ್ರಶ್ನೆ. ಆಕ್ಚುಲಿ E20 ಬೆಲೆ ಅವರು ಕಡಿಮೆ ಮಾಡಬೇಕಿತ್ತು. ಎಥೆನಾಲಿಗೆ ರೇಟ್ ಕಡಿಮೆ, 70 ರೂಪಾಯಿ 80 ರೂಪಾಯಿ ಒಳಗೆ ಎಥೆನಾಲ್ಗಳು ಸಿಗುವಂಥದ್ದು. ಪೆಟ್ರೋಲ್ನ ದರವನ್ನು, ಪೆಟ್ರೋಲಿಗೆ ಮ್ಯಾನುಫ್ಯಾಕ್ಚರಿಂಗ್ ಅದೆಲ್ಲ ತುಂಬಾ ಪ್ರೋಸೆಸ್ಗಳಿದೆ, ರಿಫೈನರಿಗೆ ಮಾರ್ಕೆಟಿಂಗ್, ಅದ್ರ ಜೊತೆ ಇದು ಮಿಕ್ಸ್ ಮಾಡ್ತಾರೆ. ಎಥೆನಾಲ್ ಅನ್ನು ಬಳಕೆ ಮಾಡುವಾಗ ಪೆಟ್ರೋಲ್ನ ಬೆಲೆ ಇಳಿಬೇಕಿತ್ತು. ನಿರೀಕ್ಷಿಸಬಹುದು ಸರ್ ನಾವು? ಅಲ್ಲ, ನಿರೀಕ್ಷೆ ಎಲ್ಲ ಅವ್ರು ಮಾಡಬೇಕಿತ್ತು ವಾಸ್ತವವಾಗಿ. ಎಥೆನಾಲ್ ಮಿಕ್ಸ್ ಆದಾಗ, ಎಥೆನಾಲ್ ದರ ಕಡಿಮೆ ಇರುವಾಗ ನೀವು ಕಡಿಮೆ ದರದ್ದು ಒಂದು ಮಿಕ್ಸ್ ಮಾಡಬೇಕಾದ್ರೆ, ಈ ಒಂದು ಗ್ಲಾಸ್ ಅಲ್ಲಿ ನೀರಿದೆ, ಇದಕ್ಕೆ 100 ರೂಪಾಯಿ ಅಂತ ಆದ್ರೆ ಅದ್ರಲ್ಲಿ 20% ತೆಗೆದ್ರಲ್ಲ 80 ರೂಪಾಯಿ ಆಯ್ತು. ಮತ್ತೊಂದು 70 ರೂಪಾಯಿ ಇದ್ದು 20% ಹಾಕಿದ್ರೆ 95 ರೂಪಾಯಿ ಆಗ್ಬೇಕಲ್ಲ. 95 ರೂಪಾಯಿ ಆಗ್ಬೇಕಲ್ಲ, ಮತ್ತೆ 100 ರೂಪಾಯಿ ಹೇಗೆ ಆಗುತ್ತೆ? ಆ ರೀತಿ. ಇದಕ್ಕೊಂದು ಪೂರಕವಾಗಿ ಇವತ್ತು ಎಥೆನಾಲ್ ಮಿಶ್ರಣ ಇವತ್ತು ನಮ್ಮ ಭಾರತೀಯ ಮಿನಿರತ್ನ ಕಂಪನಿಗಳಿರ್ಬೋದು, ಸಂಸ್ಕರಣಾ ಘಟಕಗಳು ಅಥವಾ ಖಾಸಗಿಯಾಗಿರುವಂತಹ ಅಂಬಾನಿಯವರ ಘಟಕ ಆಗಿರ್ಬೋದು, ಅದು ಮಿಶ್ರಣಗಳು ಎಲ್ಲಿಂದ ಆಗ್ತದೆ? ಫ್ಯಾಕ್ಟರಿಯಲ್ಲಿ ಏನು ಸಂಸ್ಕರಣೆ ಆದಾಗ್ಲೇ ಅದನ್ನ ಮಾಡಿ ರೆಡಿಮೇಡ್ ಆಗಿ ಕೊಡ್ತಾರೆ? ಯಾವ ರೀತಿ? ಎಥೆನಾಲ್ ಬೇರೆನೆ ಬರುತ್ತೆ. ಅದರೊಂದು ಹೇಗೆ ಸರ್ ನೋಡಿ, ಪ್ರೋಸೆಸ್ ಹೇಗಿರುತ್ತೆ ಅಂದ್ರೆ, ಈಗ ಪೆಟ್ರೋಲ್ ಎನ್ನುವಂಥದ್ದು ನಿಮ್ಮ ಕ್ರೂಡ್ ಇಂದ ರಿಫೈನ್ ಆಗಿ ಬರುವಂತ ಪ್ರಥಮ ಉತ್ಪನ್ನ, ಎ ಕ್ಲಾಸ್ ಪ್ರಾಡಕ್ಟ್ ಅಂತ ಹೇಳ್ತೇವೆ. ಅದು ಆ ಉತ್ಪನ್ನ ನೇರವಾಗಿ ಟರ್ಮಿನಲ್ಗಳಿಗೆ, ಅಂದ್ರೆ ಎಲ್ಲಿ ಸಪ್ಲೈ ಮಾಡ್ತಾರೆ ಅದರ ಟರ್ಮಿನಲ್ ಸ್ಥಾವರಗಳಿಗೆ ಬರ್ತದೆ. ಅದನ್ನು ಒಂದು ಕಡೆ ಶೇಖರಿಸುತ್ತಾರೆ. ಹಾಗೆ ಎಥೆನಾಲ್ ಬರುತ್ತೆ, ಅದನ್ನು ಇನ್ನೊಂದು ಕಡೆ ಶೇಖರ ಮಾಡಿರ್ತಾರೆ. ಎಥೆನಾಲ್ ಅನ್ನು ಸಾಮಾನ್ಯ ಟ್ಯಾಂಕರ್ಗಳು, ರಸ್ತೆಯಲ್ಲಿ ನೋಡ್ತಾ ಇರ್ತೀರಿ, ಕೆಲವು ಟ್ಯಾಂಕರ್ಗಳು ಹೋಗುವಾಗ ಶರಾಬಿನ ಸ್ಮೆಲ್ ಬರುತ್ತೆ. ದೊಡ್ಡ ದೊಡ್ಡ ಟ್ಯಾಂಕರ್ಗಳು ಇಲ್ಲಿ ಹೋಗ್ತಾ ಇರುತ್ತೆ, ದೊಡ್ಡ ದೊಡ್ಡ ಟ್ಯಾಂಕರ್ ಇದೆ. ಈಗ ಎಥೆನಾಲ್ ಬೇರೆ ಇರುತ್ತೆ, ಪೆಟ್ರೋಲ್ ಬೇರೆನೇ ಇರುತ್ತೆ. ಟ್ರಕ್ ಲೋಡ್ ಆದಾಗ ಅದು ಆಟೋಮೆಟಿಕ್ ಆಗಿ 80% ಪೆಟ್ರೋಲ್ ಅಲ್ಲಿಗೆ ಬೀಳುತ್ತೆ, 20% ಎಥೆನಾಲ್ ಅಲ್ಲಿಗೆ ಬಂದು ಸೇರುತ್ತೆ. ಅದು ಎರಡು ಮಿಕ್ಸ್ ಆಗಿ ಬಿಡ್ತದೆ. ಮತ್ತೆ ಇಲ್ಲಿ ಏನಂದ್ರೆ, ಪೆಟ್ರೋಲ್ 80 ಬಿದ್ದಾಗ ಅಥವಾ ಪೆಟ್ರೋಲ್ 75% ಬಿದ್ದು ಎಥೆನಾಲ್ 25% ಏನಾದರೂ ಬಿದ್ದರೆ ಸ್ವಲ್ಪ ತೊಂದರೆಗಳಾಗೋದು. ಆ ರೀತಿ ಆಗೋದಿಲ್ಲ. 80% ಬೀಳುತ್ತೆ, ಇದು ಬೇರೆ, ಅದರ ಪ್ರೋಸೆಸ್ಸೇ ಬೇರೆ, ಇದರ ಪ್ರೋಸೆಸ್ಸೇ ಬೇರೆ. ಅದು ಬರುವುದು ಬೇರೆ ಕಡೆಯಿಂದ, ಇದು ಬರುವುದು ಬೇರೆ ಕಡೆ, ಟೋಟಲಿ ಡಿಫರೆಂಟ್. ಅದು ಇದರ ರೈತರಿಗೆ ಒಂದು ಆದಾಯ ಹೆಚ್ಚಬಹುದಲ್ಲ? ಅಲ್ಲ, ರೈತರಿಗೆ ಆದಾಯ ಹೆಚ್ಚಬೇಕು ಎನ್ನುವ ನಿಟ್ಟಿನಿಂದಲೇ ಎಥೆನಾಲ್ ಅನ್ನು ಮಾಡಿದ್ದು. ಯಾಕಂದ್ರೆ ಕಬ್ಬಿನ ಬೆಲೆ ಇರಬಹುದು, ಅಥವಾ ಕಬ್ಬು ಬೆಳೆಗಾರರಿಗೆ ಮತ್ತೆ ಇದು ಮೆಕ್ಕೆಜೋಳದ ಬೆಳೆಗಾರರಿಗೆ ಆಗಬೇಕು ಎನ್ನುವ ಕಾರಣಕ್ಕಾಗಿ ಇದನ್ನು ಮಾಡಿರೋದು. ಆದರೆ ರೈತರಿಗೆ ಯಾವ ರೀತಿ ಲಾಭ ಆಗಿದೆ ಎನ್ನುವಂಥದ್ದು. ಪ್ರಕಾಶ್ ಸರ್, ಈಗ ಇದಕ್ಕೆ ಒಂದು ಪೂರಕವಾಗಿ ಇವತ್ತು ರಾಜಕೀಯ ಪಕ್ಷಗಳ ನಡುವೆ ವಾಗ್ಯುದ್ಧ, ಒಂದು ರೀತಿಯಲ್ಲಿ ವಾಕ್ಸಮರ ನಡೀತಾ ಇದೆ. ಆದರೆ ನನಗೆ ತಿಳಿದ ಮಟ್ಟಿಗೆ ತಾವು ಕೂಡ ಗಮನಿಸಿರಬಹುದು,
ಮಣಿಶಂಕರ್ ಅಯ್ಯರ್ ಅವರು ಒಂದು ಬಾರಿ ಸಂಸತ್ತಿನಲ್ಲಿ ಈ ಬಗ್ಗೆ ಮಾತನಾಡಿ, ನಾವು ಇದರ ಬಗ್ಗೆ ಬಹಳಷ್ಟು ಸಂಶೋಧನೆ ಮಾಡ್ತಾ ಇದ್ದೇವೆ, ಜನರಿಗೆ ಒಂದು ರೀತಿಯಲ್ಲಿ ಏನು ರೈತರಿಗೆ ಆದಾಯ ಕೊಡುವಂತ ವಿಚಾರವನ್ನು ಮಾಡ್ತಾ ಇದ್ದೇವೆ. ಆ ಒಂದು ಸಂದರ್ಭದಲ್ಲೇ ಎಥನಾಲ್ ಬಗ್ಗೆ ಬಹಳಷ್ಟು ಚರ್ಚೆಗಳಿತ್ತು. ಈಗ ಈ ಒಂದು ವಿಚಾರ ಮುನ್ನೆಲೆಗೆ ಬಂದದ್ದು ಯಾಕೆ ಅಂತ ಅಂದ್ರೆ, ಭಾರತೀಯ ಜನತಾ ಪಕ್ಷ ಈಗ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ನಿತಿನ್ ಗಡ್ಕರಿ ಅವರು ಏನು ಹೆದ್ದಾರಿ ಸಚಿವರಾಗಿದ್ದಾರೆ, ಸರಿ, ಅವರೀಗ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಇದು ಪಕ್ಷಾತೀತ. ಅಲ್ಲ, ಇಲ್ಲಿ ವಿಚಾರಗಳು ಯಾಕೆ ಬಂತಂದ್ರೆ, ಅಲ್ಲಿ ಪ್ರಶ್ನೆಗಳು ರಾಜಕೀಯ ನಾಯಕರು ಕೇಳುವುದೊಂದು. ನಿತಿನ್ ಗಡ್ಕರಿ ಅವರು ರಾಷ್ಟ್ರೀಯ ಹೆದ್ದಾರಿ ಅದರ ಸಚಿವರು, ಪೆಟ್ರೋಲಿಯಂ ಸಚಿವರು ಬೇರೆ ಇದ್ದಾರೆ. ಹೆದ್ದಾರಿಯಲ್ಲಿ ಹೋಗುವ ವೆಹಿಕಲ್ನ ಬಗ್ಗೆ ನಿತಿನ್ ಗಡ್ಕರಿ ಅವರು ಯಾಕೆ ಎಥನಾಲ್ ಬಗ್ಗೆ ಮಾತಾಡ್ತಾರೆ ಅನ್ನೋ ಪ್ರಶ್ನೆ ಮೂಡಿದ ಕೂಡಲೇ ಉಳಿದ ರಾಜಕೀಯ ಪಕ್ಷದವರು ಶುರು ಮಾಡಿದ್ರು. ಯಾಕಂದ್ರೆ ಪೆಟ್ರೋಲಿಯಂನವರು ಮಾತಾಡಬೇಕಿತ್ತಲ್ಲ. ಈ ರೀತಿಯ ಇದೊಂದು ರೀತಿಯ ಚರ್ಚೆಗಳು. ಆದರೆ E20 ಬರಬೇಕು. ಅವರು ಕೇಜ್ರಿವಾಲ್ ಅವರು ಹೇಳಿದ ಮಾತು ಸತ್ಯವೇ. ಯಾಕಂದ್ರೆ ಹಳೆಯ ವಾಹನಗಳಿಗೆ ಸಮಸ್ಯೆಗಳು ಬರ್ತದೆ ಅಂತ. ಹೀಗಿರುವಾಗ ಸರ್ಕಾರವು ಹೇಳಿದೆ, ಯಾವುದಾದ್ರೂ ಒಂದು ವಾಹನ ಕೆಟ್ಟು ಹೋಗಿದ್ರೆ ನಮಗೆ ಬಂದು ತಿಳಿಸಿ ಎನ್ನುವಂಥದ್ದು. ಯಾಕಂದ್ರೆ ಒಂದು ವಾಹನ ಕೆಟ್ಟು ಹೋಗಿದೆ ಅಂತ ತಂದಾಗ ಅದು ಎಥನಾಲಿಂದ ಕೆಟ್ಟು ಹೋಗಿದೆ ಅಂತ ಹೇಳಿಕೆ ಸಾಧ್ಯತೆಗಳಿಲ್ಲ. ಸರ್ಟಿಫೈ ಸರ್ಟಿಫೈ ಮಾಡಲಿಕ್ಕೆ ಸಾಧ್ಯತೆಗಳು ಇಲ್ಲಲ್ಲ, ಬೇರೆ ಬೇರೆ ಕಾರಣಗಳು ಇರ್ತದಲ್ಲ. ಓಕೆ.